ಶ್ರೀಮತಿ ಪ್ರತಿಮಾ ಮತ್ತು ಶ್ರೀ ಗೋಕುಲ್ದಾಸ್ ಸ್ವಾಮೀಶ್ವರ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಸಮಿತಿಯ ಅಧ್ಯಕ್ಷರಾದಂತಹ ರಘು ಉಚ್ಚಿಲ್ ಇವರು ಬಂದು ಶಾಲನ್ನು ಹಾಕಿ ಪ್ರೀತಿಯ ಸ್ವಾಗತ ಮಾಡಬೇಕು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶಕುಂತಲ ಇವರು ಬಂದು ಪ್ರೀತಿಯ ಸ್ವಾಗತ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಪ್ರತಿಮಾ ಮತ್ತು ಶ್ರೀ ಗೋಕುಲ್ದಾಸ್ ಸ್ವಾಮೀಶ್ವರ ಇವರಿಗೆ ರಘು ಉಚ್ಚಿಲ್ ಅದೇ ರೀತಿ ಶಕುಂತಲ ವೀರಿ ಇವರು ಬಂದು ಶಾಲಾ ಪ್ರೀತಿ ಗೌರವ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಇನ್ನೊಬ್ರು ಈ ಒಂದು ಮಂದಿರದ ಹಿರಿಯ ಸದಸ್ಯರಾಗಿರುವಂತಹ ಶ್ರೀ ಶ್ರೀಧರ್ ಯುಬಿ ಮತ್ತು ಶ್ರೀಮತಿ ಪುಷ್ಪ ಇವರಿಗೆ ಪ್ರೀತಿಯ ಸ್ವಾಗತ ಮಾಡ್ತಾ ಗೌರವಾಧ್ಯಕ್ಷರಾಗಿರುವಂತಹ ನಾರಾಯಣ ಕುಂಪಲ ಅದೇ ರೀತಿ ಶ್ರೀಮತಿ ಚಂದ್ರಕಲಾ ಇವರು ಬಂದು ಪ್ರೀತಿಯ ಸ್ವಾಗತ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಶ್ರೀಧರ್ ಯುಬಿ ಮತ್ತು ಶ್ರೀಮತಿ ಪುಷ್ಪ ಇವರಿಗೆ ನಾರಾಯಣ ಕುಂಪಲ ಅದೇ ರೀತಿ ಚಂದ್ರಕಲಾ ಬೇರಿ ಇವರು ಬಂದು ಶಾಲಾ ಮುಖಾಂತರ ಗೌರವವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ ಶ್ರೀ ದಯಾನಂದ ವೀರ್ ಮತ್ತು ಶ್ರೀಮತಿ ಪ್ರವೀಣ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಸಂಪತ್ ಅದೇ ರೀತಿ ಸಂಪತ್ ಉಚ್ಚಿಲ ಇವರು ಬಂದು ಪ್ರೀತಿಯ ಸ್ವಾಗತ ಮಾಡಬೇಕು. ಅದೇ ರೀತಿ ವೀಣಾ ಶೆಟ್ಟಿ ಇವರು ಬಂದು ಗೌರವದ ಶಾಲಾ ಗೌರವ ನೀಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯಾನಂದ ವೀರಿ ಅದೇ ರೀತಿ ಶ್ರೀಮತಿ ಪ್ರವೀಣ ಅದೇ ರೀತಿ ನಮ್ಮೊಟ್ಟಿಗೆ ಇರುವರು ಶ್ರೀ ರವೀಂದ್ರ ಕುದ್ರ ಉಚ್ಚಿಲ ಮತ್ತು ಶ್ರೀಮತಿ ಅಮಿತಾ ಇವರಿಗೆ ಗೌರವ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಶ್ರೀ ರವೀಂದ್ರ ಕುದ್ರ ಉಚ್ಚಿಲ ಮತ್ತು ಶ್ರೀಮತಿ ಅಮಿತಾ ಇವರಿಗೆ ಶಂಕರಾಚಾರ್ಯ ಇವರು ಬಂದು ಪ್ರೀತಿಯ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುಣವತಿ ಆಚಾರ್ಯ ಇವರು ಬಂದು ಶಾಲನ್ನು ಹಾಕಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀ ರವಿಚಂದ್ರನ್ ಅದೇ ರೀತಿ ಶ್ರೀಮತಿ ಲಸಿತಾ ಇವರಿಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಅಮರ್ ಮಾಡೂರು ಅದೇ ರೀತಿ ವೀಣಾ ಶೆಟ್ಟಿ ಇವರು ಬಂದು ಪ್ರೀತಿಯ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಲಸಿತಾ ಮತ್ತು ಶ್ರೀ ರವಿಚಂದ್ರನ್ ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀ ಸೌಜನ್ ಭಟ್ನಗರ್ ಮತ್ತು ಶ್ರೀಮತಿ ವಿನಯ ಇವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಘುರಾಮ್ ಕಲ್ಕಾಡ್ ದಯವಿಟ್ಟು ಬಂದು ಗೌರವದ ಶಾಲಾ ಮುಖಾಂತರ ಗೌರವವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶಕುಂತಲ ಬೇರಿ ಇವರು ಬಂದು ಪ್ರೀತಿಯ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸೌಜನ್ ಭಟ್ನಗರ್ ಅದೇ ರೀತಿ ಶ್ರೀಮತಿ ವಿನಯ ಅದೇ ರೀತಿ ನಮ್ಮೊಂದಿಗಿರುವವರು ಶ್ರೀ ಉದಯಕುಮಾರ್ ಶೆಟ್ಟಿ ಕೊಂಡಾಳಗದ್ದು ಶ್ರೀಮತಿ ರಕ್ಷಿತಾ
ಇವರು ಇದ್ದಾರೆ. ಇವರನ್ನು ಪ್ರೀತಿಯ ಸ್ವಾಗತ ಮಾಡ್ತಾ ಹರಿಶ್ಚಂದ್ರ ನಾಯಕ್ ಇವರು ಶಾಲಾ ಮುಖಾಂತರ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಚಂದ್ರಕಲಾ ಇವರು ಒಂದು ಪ್ರೀತಿಯ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಮತಿ ರಕ್ಷಿತಾ ಮತ್ತು ಶ್ರೀ ಉದಯ್ ಕುಮಾರ್ ಶೆಟ್ಟಿ ಕೊಂಡಾಡಗುತ್ತು ಇವರಿಗೆ ಅದೇ ರೀತಿ ಮಂದಿರದ ಮಹಾಪೋಷಕರಾಗಿರುವಂತಹ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಸಮಿತಿಯ ಅಧ್ಯಕ್ಷರು ಶಾಲ್ನ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಘು ಚಿ ಮಹಾಪೋಷಕರು ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ನಾರಾಯಣ್ ಕುಂಬಾಲ ಇದ್ದಾರೆ. ಇವರಿಗೂ ಅಧ್ಯಕ್ಷರ ಮುಖಾಂತರ ಶಾಲ್ನ ಗೌರವ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾರಾಯಣ್ ಕುಂಬಾಲ ಇವರಿಗೂ ರಘು ಸಿಲ್ಚಿಲ್ ಅವರು ಶಾಲ್ನ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿರುವಂತಹ ರಘು ಚಿಲ್ ಇವರಿಗೆ ಅರವಿಂದ್ ಆಚಾರ್ಯ ಇವರು ಒಂದು ಶಾಲ್ನ ಗೌರವ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಘು ಚಿಲ ಇವರಿಗೆ ಗೌರವದ ಶಾಲ್ನ ಗೌರವವನ್ನು ಶ್ರೀ ಅರವಿಂದ್ ಇವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಬಂದಂತಹ ಎಲ್ಲರಿಗೂ ಪ್ರೀತಿಯ ಗೌರವದ ಸ್ವಾಗತವನ್ನು ಮಾಡುತ್ತಾ ಶ್ರೀ ಗಣೇಶ ಮಂದಿರದಲ್ಲಿ 24ನೇ ವರ್ಷದ ಏಕಹ ಭಜನಾ ಉತ್ಸವದ ದೀಪ ಪ್ರಜ್ವಲನೆ ಮಾಡಿಕೊಡ್ಬೇಕಾಗಿ ಎಲ್ಲ ಬಂದಂತಹ ಅತಿಥಿಗಳಲ್ಲಿ ಅದೇ ರೀತಿ ಬಂದಂತಹ ಎಲ್ಲ ಭಗವದ್ ಭಕ್ತ ಬಾಂಧವರಿಗೆ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮವನ್ನು ಪ್ರಚರಿಸಿದಂತಹ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸಿದ ಶ್ರೇಯೋ ವಿಘ್ನಾಧಿರಾಜ ಭೂರಿ ಗೌರಿ ತನೂಜ ಮಹಾಗಣಪತಯೇ ನಮಃ. ಪ್ರಾರ್ಥನೆ ಕಲಿಯುಗದಲ್ಲಿ ಯಾವುದೇ ಕರ್ತವ್ಯ ಮಾಡಬೇಕಂತ ಸಂಪತ್ತಿಲ್ಲದೆ ಯಾವುದೇ ಕರ್ತವ್ಯ ಮಾಡಲಿಕ್ಕಾಗುವುದಿಲ್ಲ. ಯಾಕೆಂದರೆ ಕಲಿಯುಗ ಅಂತ ಇರ್ತಾರೆ. ಅದೇ ರೀತಿಯಾಗಿ 24ನೇ ವರ್ಷದ ಭಗವಂತನ ಸೇವೆ ಪ್ರೇರಕ ಪ್ರೇರಮಾನೇಶ್ಯ ಅವನೇ ಮಾಡಿಸ್ಬೇಕಾದ. ನಿನ್ನೆ ಎಲ್ಲ ಬಹಳ ವರ್ಣನ ತೊಂದರೆ ಕೊಟ್ಟಿದ್ದಾರೆ. ಇವತ್ತು ಬೆಳಗಿಂದ ನಾಳೆ ಬೆಳಗಿನವರೆಗೆ ಯಾವುದೇ ರೀತಿಯ ವರ್ಣನ ತೊಂದರೆ ಇಲ್ಲದಾಗಿ ಆ ಮಹಾಗಣಪತಿ ನಡೆಸಿಕೊಟ್ಟು ವಿಶೇಷವಾಗಿ ಸ್ಥಳ ಕ್ಷೇತ್ರದ ಸಾನ್ನಿಧ್ಯಗೊಂಡು ಪ್ರತಿ ಶನಿವಾರ ಆಗುತ್ತಾ ಶನಿವಾರ ಪೂಜೆ ಸಂಕಷ್ಟಾಗದ ಗಣಯಾಗದಲ್ಲಿ ಭಕ್ತರನ್ನು ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆ ಈ ಕ್ಷೇತ್ರ ಒಳಗೆ ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಅಭಿಷ್ಟ ನಡೆಸಿಕೊಟ್ಟು ಎಲ್ಲರ ಅಭಿಷ್ಟ ಮಹಾಗಣ ನಡೆಸಿಕೊಡ್ಬೇಕು ಅಂತ ಶ್ರುತಿ. साम्राज्याय कृतोः भद्रङ्गणे भिण्याम देवा भद्रं पश्येमाक्षिभिर्यत्रा कुंद भजनाथ प्रसाद आप सर्वं जय कृष्णवां दस्तनोभिर्हेमं विदायोः.
ಸುರ ಸಂಸೇವಿತೆ ಪರಮ ಪುನೀತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಕ್ಷನ ಹೃದಯ ವಿರಾಜಿತೆ ಹೃದಯ ವಿರಾಜಿತೆ ನಾರದ ಜನನಿ 24ನೇ ವರ್ಷದ ಈ ಒಂದು ಏಕಹ ಭಜನಾ ಉತ್ಸವಕ್ಕೆ ನಮ್ಮೊಂದಿಗೆ ದೀಪೋಪಚಾರ ಮಾಡಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಪ್ರೀತಿಪೂರ್ವಕದ ವಂದನೆಗಳನ್ನು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಇದರ ಪರವಾಗಿ ವಂದನೆಗಳನ್ನು ಮಾಡ್ತಾ ಇದ್ದೇವೆ. ತಮ್ಮ ಸಹಕಾರವನ್ನು ಮುಂದೆಯೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾಚಿಸುತ್ತಾ ಬಂದಂತಹ ಅತಿಥಿ ಅಭ್ಯಾಗತರು ಅಲ್ಲಿ ಬೆಳಗಿನ ಉಪಹಾರವನ್ನು ತಾವು
ಪಂಪಾ ಗಣಪತಿ ಪಂಪಾ ಗಣಪತಿ ಮುಂದೆ ನಿಂತಿರಲು. ಪಂಪಾ ಗಣಪತಿ ಪಂಪಾ ಗಣಪತಿ ಮುಂದೆ ನಿಂತಿರಲು. Oh